ನೇರವಾಗಿ ಅಶೋಕ್ ಕುಮಾರ್ ರೈ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಹಲೋ ಹಲೋ ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ? ನಮಸ್ತೆ, ಹೇಳಿ ಹೇಳಿ. ಸರ್, ಈಗ ಕೆಪು ಉಳ್ಳಾಲ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೋಳಿ ಅಂಕದ ವಿಚಾರವಾಗಿ ತಾವು ಸೇರಿದಂತೆ 16 ಜನರ ಮೇಲೆ ಕೇಸು ದಾಖಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕೆಲವೊಂದು ಚರ್ಚೆಗಳಾಗ್ತಾ ಇದೆ. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಅಂದ್ರೆ ಈಗ ಕೇಸ್ ದಾಖಲಾದ ಬಳಿಕ ಮುಂದಿನ ಪ್ರೊಸೆಸ್ ಏನಾಯ್ತು? ಹಾಗೆ ಅವರು ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಕೋಳಿ ಅಂಕ ಆಗುವುದು ಬೇರೆ ಕಡೆ ಒಂದು ವಿಶೇಷ ರೀತಿಯಲ್ಲಿ ಆಗುವಂಥದ್ದು. ಸುಮಾರು 800 ವರ್ಷಗಳ ಇತಿಹಾಸ ಇದೆ ಅದಕ್ಕೆ. ಓಕೆ. ಮತ್ತೆ ಅಲ್ಲಿ ವಿಶೇಷ ಏನಂತ ಹೇಳಿದ್ರೆ ಹರಕೆಯ ಕೋಳಿ ಅಂಕ ಅದು. ಓಕೆ. ಅವರು ಬೇರೆ ಬೇರೆ ಹಸುವಿಗೆ ಬೇರೆ ಯಾವ್ದಾದ್ರು ಒಂದು ಅವರ ನೋವಿಗೆ ಒಂದು ಹರಕೆಯನ್ನು ಹೇಳಿ ಅಲ್ಲಿ ಕೋಳಿ ಅಂಕ ಮಾಡುವಂಥದ್ದು. ಅಲ್ಲಿ ಯಾವುದು ಬೆಟ್ಟಿಂಗ್ ಇಲ್ಲ ಅದರಲ್ಲಿ. ಮತ್ತೆ ಬಿಟ್ಟ ಕೋಳಿಯನ್ನು ಹಿಡಿಲಿಕ್ಕಿಲ್ಲ. ಓಕೆ. ಅದನ್ನ ಕಲ್ಚರಲ್ ಗೇಮ್ ಅದು. ಅದಕ್ಕೆ ನಾನು ಎಲ್ಲ ಮೊದಲೇ ಅವರಿಗೆ ಒಂದು ವಾರದ 10 ದಿವಸ ಮೊದಲು ನಮ್ಮ SP ಅವರಿಗೆ ಮಾತಾಡಿದೆ, IG ಅವರಿಗೆ ಹೇಳಿದ್ದೀನಿ. ನೋಡಿದ್ರೆ ಬಾಕಿ ಕಡೆಯಿಂದ ಇದು ವಿಶೇಷ ರೀತಿಯಲ್ಲಿ ನಡೀತದೆ. ಧಾರ್ಮಿಕ ಭಾವನೆಗಳಿದೆಯಲ್ಲ ಇದರಲ್ಲಿ. ಓಕೆ. ಇದಕ್ಕೆ ತಡೆಯನ್ನು ನೋಡಬಾರ್ದು. ನೀವು 2-3 ದಿವಸ ಕೊಡ್ಬೇಕು ಅಂತ ನಾವು ಹೇಳುದಿಲ್ಲ. ಒಂದು ದಿವಸ ಕೊಡಿ ಅಂತ ಹೇಳಿದ್ದೆ. ಆಗುದೇ ಇಲ್ಲ, ನಾವು ಹೇಳಿದಾಗೇನೆ ಹಾಕ್ಬೇಕು, ಇನ್ನು ನಾಳೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ನಾವು ನಮ್ಮ ಧರ್ಮವನ್ನು ಬಿಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಖಂಡಿತ. ಧಾರ್ಮಿಕ ಭಾವನೆಗಳನ್ನು ಖಂಡಿತ ಯಾರಿಂದಲೂ ಸಮುದ್ರದ ವಿರುದ್ಧ ಈಜಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಮುದ್ರದಲ್ಲಿ ಬದುಕಬೇಕಾದ್ರೆ ಹಳೆಯ ಜೊತೆಯಲ್ಲಿ ಈಜಿಕೊಂಡು ಹೋಗಿ ದಡ ಸೇರ್ಬೇಕು. ಅದು ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಇಲಾಖೆ ಇರ್ಲಿ, ಯಾರು ಅದರಲ್ಲಿ ಧರ್ಮದ ವಿರುದ್ಧ, ನಮ್ಮ ಆಚಾರ ವಿಚಾರಗಳ ವಿರುದ್ಧ ಯಾರು ಅಂಥದನ್ನು ಮಾಡುವಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅಲ್ಲಿ ಇನ್ನು ಮುಂದೆ ಊರಿಗೆ ಯಾವುದೇ ತೊಂದರೆಗಳಾಗಬಾರ್ದು. ಜನ ಬಂದಿದ್ರೆ ನಾನು ಹೋಗಿದ್ದೆ, 4-5 ಗಂಟೆ ಕೋಳಿ ಅಂಕ ಮಾಡಿಸಿದ್ದೀನಿ. ಅಶೋಕ್ ಸರ್, ಈಗ ತಮಗೂ ಕೂಡ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ಅಥವಾ ಈಗ ಚರ್ಚೆಗಳಾಗ್ತಾ ಇರುವಂತದ್ದು, ಕೆಪು ಉಳ್ಳಾಲ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 800 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ತನಕ ಯಾವುದೇ ಕೋಳಿ ಅಂಕಕ್ಕೆ ಪೊಲೀಸ್ ದಾಳಿಗಳು ನಡೆದಿಲ್ಲ. ಬಟ್ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಸಾಂಪ್ರದಾಯಿಕವಾಗಿ ನಡೀತಾ ಇರುವಂತಹ ಕೋಳಿ ಅಂಕಕ್ಕೆ ದಾಳಿಗಳು ನಡೀತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಬಿಜೆಪಿ ಆರೋಪಗಳು ಕೂಡ ಇತ್ತು, ಪೊಲೀಸರ ಮೂಲಕ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ. ಅದೆಲ್ಲ ಹೇಳಲಿಕ್ಕೆ ಅದು ರಾಜಕೀಯ ಮಾಡಿ, ಇದೆಲ್ಲ ನಾವು ಹಾಳಾಗುದು ಈ ರಾಜಕೀಯದಿಂದ. ನಮ್ಮ ಜಾತಿ ನಮ್ಮ ಧರ್ಮದಿಂದಲೇ ಈ ನಮ್ಮ ಧರ್ಮ ಹಾಳಾಗುದು. ಯಾವತ್ತು 2 ಕಡೆ ರಾಜಕೀಯ ಮಾಡಬಾರ್ದಂತೆ. ಒಂದು ಶಾಲೆಗಳಲ್ಲಿ, ಇನ್ನೊಂದು ನಮ್ಮ ಧರ್ಮ ಆಚರಣೆ ಮಾಡುವಾಗ ಅಲ್ಲಿ ರಾಜಕೀಯ ಮಾಡಿದ್ರೆ ಈ ಕಡೆ ಧರ್ಮನೂ ಉದ್ಧಾರ ಆಗುದಿಲ್ಲ, ಶಾಲೆಗಳಲ್ಲಿ ರಾಜಕೀಯ ಮಾಡಿದ್ರೆ ದೇಶನೂ ಉದ್ಧಾರ ಆಗುದಿಲ್ಲ. ಈ ಬಿಜೆಪಿ ಅವರಿಗೆ ಅಧಿಕಾರ, ಇದು ಕಾನೂನು ತಂದದ್ದು ಯಾರು ಇರುವಾಗ? ಇವರು ಬಿಜೆಪಿ ಸರ್ಕಾರ ಇರುವಾಗಲ್ಲ. ಈ ಮೈಕ್ 10:30 ಗಂಟೆಗೆ ನಿಲ್ಲಿಸಬೇಕು, ಶಬ್ದ ಮಾಡಬಾರ್ದು, ಯಾರು ತಂದದ್ದು ಸ್ವಾಮಿ? ಈ ಬಿಜೆಪಿ ಸರ್ಕಾರ ಇರುವಾಗ ತಾನೆ 2 ವರ್ಷದ ಹಿಂದೆ. ಮತ್ತೆ ಈಗ ಅವರನ್ನು ಹೇಳುದು ಅದು ಧಾರ್ಮಿಕ ಭಾವನೆಗೆ ತೊಂದರೆ ಆಗ್ತದೆ, ಅದಾಗ್ತದೆ, ಇದಾಗ್ತದೆ. ಕೋಳಿ ಅಂಕ ಮೊದಲಿಂದಲೂ ಇರಲಿಲ್ಲ. ಅದೇ ಕೆಲವರೆಲ್ಲ ಬಿಡ್ತಾ ಇದ್ರು. ಇಲ್ಲಿ SP ಸರಿ ಇಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗಾಗ್ತದೆ, ಪೊಲೀಸ್ಗಿರಿ, ನೈತಿಕ ಪೊಲೀಸ್ಗಿರಿ ಆಗ್ತದೆ, ಅದೆಲ್ಲ ಮಾಡಿದಕ್ಕೆ ಪೊಲೀಸ್ನವರು ಸ್ವಲ್ಪ ಟೈಟ್ ಮಾಡಿದೆ. ನಾವು ಅದೇನು ತಪ್ಪೇನಂತ ಹೇಳುವುದಿಲ್ಲ. ಆದ್ರೆ ಕೆಲವು ಇಂಥ ವಿಚಾರಗಳು ಎಲ್ಲಾ ಕಡೆ ಕೋಳಿ ಅಂಕ ಮಾಡಿ ಅಂತ ನಾವು ಖಂಡಿತ ಹೇಳುವುದಿಲ್ಲ. ತುಂಬಾ ಮಹಿಳೆಯರು ಅದಕ್ಕೆ ವಿರೋಧ ಇದ್ದಾರೆ. ತುಂಬಾ ಕೆಲವರು ಕೋಳಿ ಅಂಕವನ್ನೇ ಒಂದು ಉದ್ಯೋಗ ಅಂತ ಮಾಡ್ಕೊಂಡು ಇರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಧಾರ್ಮಿಕ ಚಿಂತನೆಗಳ ಜೊತೆ ಜೋಡಣೆ ಮಾಡುವಾಗ ಅದಕ್ಕೆ ಅವಕಾಶಗಳನ್ನು ಕೊಡಬೇಕು ಅಂತ ನಾನು ಹೇಳುವಂತದ್ದು. ಈಗ ತಾವು ಹೇಳೋ ಪ್ರಕಾರ ಸಂಪ್ರದಾಯವನ್ನ ರಕ್ಷಣೆ ಮಾಡೋದಕ್ಕೆ ಶಾಸಕರ ಸ್ಥಾನದಲ್ಲಿ ನಿಂತು ತಾವು ಮಾಡುವಂತ ಕೆಲಸ ಸರಿ. ಈಗ ಕಂಬಳ ಆಗುದು, ಕೋಳಿ ಅಂಕ ಆಗುದು, ಬಾರಿ ಹಿಂದಿನಿಂದ ದೇವಸ್ಥಾನದ ಗದ್ದೆಗಳಲ್ಲಿ ಆಗುವಂತದ್ದು, ಇದಕ್ಕೆಲ್ಲ ಒತ್ತು ಕೊಡ್ಬೇಕು. ಬಾಕಿ ಎಲ್ಲಾ ಕಡೆ ಕೋಳಿ ಅಂಕ ಮಾಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ನಮ್ಮ ಸಹಕಾರಗಳು ಇಲ್ಲ. ಒಟ್ಟಿನಲ್ಲಿ ನಮ್ಮ ಆಚರಣೆಗೆ, ಸಂಪ್ರದಾಯಕ್ಕೆ ತೊಂದರೆ ಆಗಬಾರ್ದು. ಅಲ್ಲ, ಖಂಡಿತ ತಾವು ಹೇಳೋ ಪ್ರಕಾರ ಸಂಪ್ರದಾಯವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಶಾಸಕರಾಗಿ ತಾವು ಮಾಡಿರುವಂತಹ ಕೆಲಸ ಶ್ಲಾಘನೀಯ. ಆದರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಪೊಲೀಸರ ಕಾಲರ್ ಹಿಡಿಯಿರಿ ಅನ್ನುವಂತಹ
ಪ್ರಚೋದನಯುಕ್ತ ಹೇಳಿಕೆಯನ್ನು ನೀಡುವಂಥದ್ದು ಸರಿ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸಿನವರಿಗೆ ಕೋಲಿ ಅಂಕ ಮಾಡುದು ಅಂತ ಹೇಳಿದ್ರೆ ಅವನೇನು ಒಬ್ಬ ರೈತ ಮಾಡುದು ಸ್ವಾಮಿ. ಒಬ್ಬ ರೈತ ಒಂದು ಕೋಳಿಯನ್ನು ಸಾಕಿ ಎಷ್ಟು ಪ್ರೀತಿಯಿಂದ ಸಾಕಿ ಆ ಕೋಳಿ ಅಂಕದಲ್ಲಿ ಹೋಗಿ ಏನು ಜೂಜಿ ಇಲ್ಲದೆ ಆಡ್ಕೊಂಡು ಬರ್ತಾನೆ ಅಂತ ಹೇಳಿದ್ರೆ, ಯಾರಾದ್ರೂ ಪೊಲೀಸ್ನವನು ಬಂದು ನೀನ್ ಜೂಜು ಬೆತ್ತ ಎತ್ತಾನೆ ಕಾಲರ್ಗೆ ಕೈ ಹಾಕ್ತಾನೆ ಅಂತ ಹೇಳಿದ್ರೆ ಅವ್ರಿಗೆ ಅವನು ಕೇಳೋರಿಲ್ವಾ? ಅವ್ರಿಗೆ ಗೌರವ ಇಲ್ವಾ ಈ ಸಮಾಜದಲ್ಲಿ? ಅವ ರೈತ ನಾಡಿ ಅವನಿಂದ ನಮ್ಮ ದೇಶ ಇರುವಂತದ್ದು. ಅವನೊಂದು ಗೌರವಯುತ ಕುಟುಂಬದಲ್ಲಿ ಬಡವ ಅಂತ ಹೇಳಿದ್ರೆ ಯಾರು ಕಾಕಿ ಡ್ರೆಸ್ ಹಾಕಿದ ಕೂಡಲೇ ಕಾಲರ್ ಹಿಡಿಬೋದಾ, ಬೆತ್ತ ಎತ್ತಬೋದಾ? ಹಾಗಂದ್ರೆ ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶ ಇಲ್ಲಲ್ವಾ ಸರ್? ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶ ಇಲ್ಲಲ್ವ ಸರ್? ತಾವು ಅಂದ್ರೆ ಪ್ರಚೋದನೆಯನ್ನ ನೀಡ್ತಾ ಇದ್ರೆ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿ ಅಂತ. ನಾನು ಅವ್ರಿಗೆ ಹೇಳಿದ್ದು, ಅವರು ಕಾಲರ್ಗೆ ಕೈ ಹಾಕಿದ್ರೆ ನೀವು ದುಡಿ ಅಂತ, ಮತ್ತೆ ಅವರು ಕಾಲರ್ಗೆ ಕೈ ಹಾಕಿ ಕೊಡಿದ್ರೆ ಬೆನ್ನು ಕೊಡ್ಬೇಕಾ? ನೀವೇನದು ಬೆನ್ನು ಕೊಡಿ ಅಂತನಾ? ಬಟ್ ಶಾಸಕರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಶಾಸಕರಾಗಿ ಪ್ರಚೋದನೆಯನ್ನು ನೀಡುವಂತ ತಪ್ಪಲ್ಲ ಸರ್? ನಾನು ನೋಡಿ, ಶಾಸಕರಾಗಿದ್ದು ಜನ ನಮ್ಮನ್ನು ಒಪ್ಪಿದ್ರೆ, ಜನ ನಮಗೆ ವೋಟ್ ಹಾಕಿದ್ರೆ ನಾವು ಫಸ್ಟ್ ಜನರ ಪರವಾಗಿ. ದ್ವೇಷ ಭಾಷಣ ಅನ್ನುವಂತಹ ಬಿಲ್ ಅನ್ನ ಪಾಸ್ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಬೇಕು ನೋಡಿ. ನಾನು ಶಾಸಕನ ಸ್ಥಾನವನ್ನೇ ನಂಬಿ ಬದುಕುವವನು ಅಲ್ಲ. ನನ್ನ ಉದ್ಯೋಗನೇ ರಾಜಕೀಯ ಅಂತದನ್ನ ಅಲ್ಲ. ನನ್ನ ಉದ್ಯೋಗಗಳು ಬೇಕು. ಆದ್ರೆ ಜನರಿಗೆ ತೊಂದರೆ ಆಗುವಾಗ ನಾನು ಜನರ ಪರವಾಗಿ ನಿಲ್ತೇನೆ. ಯಾರೊಬ್ಬ ಬಂದು ಪೊಲೀಸ್ನವನು ಯಾವ ಗೌರವಂತ ಅವನು ಕೋಲಿ ಅಂಕಕ್ಕೆ ಬರ್ತಾನೆ, ಅವನಿಗೆ ಬೆತ್ತ ಎತ್ತಲಿ. ಅವ್ರು ಹೇಳ್ತಾ ಇದ್ರು ಸರ್, ಕಾಲರ್ ಕೈ ಹಾಕ್ಲಿಕ್ಕೆ ಬರ್ತಾನೆ, ಬೆತ್ತ ಎತ್ತಾರೆ. ಏನು ಕೋಲಿ ಅಂಕ ಹೋಗೋದವನಿಗೆ ಬೆತ್ತದಲ್ಲಿ ಹೊಡಿಲಿಕ್ಕಿದ್ಯಾ? ಈ ಹಿಂದೆ ಆಗ್ತಿತ್ತು. ಕೇಸ್ ರಿಜಿಸ್ಟರ್ ಮಾಡಿ ಪೆನಾಲ್ಟಿ ಹಾಕಿ ಅದನ್ನೆಲ್ಲ ನಾವು ನೋಡ್ತೇವೆ. ಅವರು ಕೂಡ ಕಾನೂನನ್ನು ವ್ಯತಿರಿಕ್ತವಾಗಿ ತಗೊಳ್ಬಾರ್ದು ಅಂತ ನನಗೆ ಹೇಳಿದ್ದೀನಿ ಅಷ್ಟೇ. ಅಲ್ಲ, ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಬಿಲ್ ಅನ್ನ ಪಾಸ್ ಮಾಡುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಶಾಸಕರು ಮಾತ್ರ ಬೀದಿಯಲ್ಲಿ ನಿಂತು ಪ್ರಚೋದನೆಯುಕ್ತ ಹೇಳಿಕೆಯನ್ನು ನೀಡುತ್ತಾರೆ. ಇದು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಲ್ಲ. ನಾನು ಧರ್ಮದ ಬಗ್ಗೆ ಏನು ದ್ವೇಷ ಭಾಷಣವನ್ನು ಮಾಡಿಲ್ಲ. ಒಬ್ಬ ರೈತನಿಗೆ ಏನಾದ್ರೂ ತೊಂದರೆ ಆಗುವಾಗ ಅವ್ರಿಗೇನು ಮಾಡಬೇಕು ಅಂತ ಹೇಳಿದೇನೆ ಹೊರತು ಇದೇನು ದ್ವೇಷ ಭಾಷಣ ಅಲ್ಲ. ಅದಕ್ಕೆ ಹೇಳುವವರು ಏನು ಹೇಳ್ತಾರೆ, ನಾವು ನಮ್ಮ ನಿರ್ಧಾರಗಳು ಜನರ ಪರವಾಗಿರ್ತದೆ. ಜನರಿಗೆ ತೊಂದರೆ ಆಗುವಾಗ ಎದುರೋಗಿ ನಿಲ್ಲುವಂಥದ್ದು ನಮ್ಮ ಕೆಲಸ. ಇದನ್ನು ಮಾಡಿದ್ವಿ. ಓಕೆ ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಥ್ಯಾಂಕ್ ಯು. ಎಸ್ ಅರುಣ್ ಸರ್, ಇದೇ ವಿಚಾರವಾಗಿ ಸರಿಗೆ ಕೂಡ ಕೇಳ್ತೀನಿ, ಕಾಂಗ್ರೆಸ್ ವಕ್ತಾರರಿಗೆ ಕೂಡ ಕೇಳ್ತೀನಿ. ನಮ್ಮ ಪೊಲೀಸ್ ಇಲಾಖೆ ಬರುವುದು ಗೃಹ ಮಂತ್ರಾಲಯದ ಕೆಳಗಡೆ. ಹಾಗಿರತಕ್ಕಂಥ ಸಂದರ್ಭದಲ್ಲಿ ಜನ ಸರ್ವಾಧಿಕಾರಿಯನ್ನು ಯಾರು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಪೊಲೀಸ್ SP ಇರಬಹುದು, ಕಮಿಷನರ್ ಇರಬಹುದು, ಯಾರು ಸರ್ವಾಧಿಕಾರಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ? ಹಾಗಿದ್ರೆ ಬ್ರಿಟಿಷ್ ಸರ್ಕಾರನೇ ಇತ್ತು ಸರ್ವಾಧಿಕಾರ ಮಾಡಲಿಕ್ಕೆ. ಇವರ ಕೈ ಕೆಳಗೆ ಬರುವಂತಹ ಪೊಲೀಸ್ ಏನು ಇಲಾಖೆ ಇದೆ, ಅದಕ್ಕೊಂದಷ್ಟು ನಿರ್ದೇಶನ ಕೊಡಲಿಕ್ಕೆ ಸ್ವತಂತ್ರರಿರ್ತಾರೆ. ಯಾರು? ಯಾವುದೇ ಕಾನೂನು ಬಂದರೂ ಕೂಡ, ಯಾವುದೇ ಕಾನೂನು ಇದ್ದರೂ ಕೂಡ ಆ ಸ್ಥಾನ, ಆ ಸ್ಥಳ ಮತ್ತು ಕೆಲವು ಒಂದಷ್ಟು ವಿಚಾರಗಳಿಗೆ ನೀವು ಕೂಡ ಸ್ವಲ್ಪ ಲಿಬರಲ್ ಆಗಿ ಇರಿ ಅನ್ನುವಂಥ ಆಶಯ ಕೂಡ ಸಂವಿಧಾನದಲ್ಲಿ ಇರುವಂಥದ್ದು. ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಫ್ರೇಮ್ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಸುನಿಶ್ಚಿತತೆ ಏನು ಮಾಡಬೇಕು ಅಂತ ಹೇಳಿದರೆ, ಒಬ್ಬ ನಾಗರಿಕನ ಮೂಲಭೂತ ಹಕ್ಕುಗಳು ಚ್ಯುತಿಗೊಳ್ಳಬಾರದು. ಇದು ಫಂಡಮೆಂಟಲ್ ರೈಟ್ಸ್ ಆಫ್ ಸಂವಿಧಾನ. ಇದಕ್ಕೆ ಯಾವುದೇ ಆಚೀಚೆ ಆಗ್ಲಿಕ್ಕೆ ಬಾರದು. ಆದರೆ ಉಳಿದಂತೆ ಬೇರೆ ಯಾವುದೇ ಕಾನೂನುಗಳು ಇದ್ದರೂ ಕೂಡ ಆ ಸ್ಥಾನ, ಆ ಒಂದು ಪರಿಸರದಲ್ಲಿ ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಅಧಿಕಾರ ಕೊಟ್ಟಿದೆ. ಅದಕ್ಕೋಸ್ಕರ ಅಲ್ಲಿ ಒಂದಷ್ಟು ನಿರ್ದೇಶನಗಳನ್ನು ಕೊಡುವುದರ ಮುಖಾಂತರ ಯಾವ ರೀತಿ ಅದನ್ನು ಕೈಗೊಳ್ಳಬೇಕು. ಯಾಕಂತ ಹೇಳಿದರೆ ಕೊನೆಗೆ ಉತ್ತರದಾಯಿತ್ವವಾಗಿರುವಂಥದ್ದು ಮುಖ್ಯಮಂತ್ರಿ, ಗೃಹ ಮಂತ್ರಿ ಉಳ್ಳಂತಹ ಈ ಕಾಂಗ್ರೆಸ್ ಸರ್ಕಾರನೇ. ಹಾಗಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬೇಕಾಗಿರತಕ್ಕಂಥ ಸುವ್ಯವಸ್ಥೆಯನ್ನು ಮಾಡುವಂತಹ ಬಾಧ್ಯತೆ ಇರುವಂಥದ್ದು ಇದು ಸರ್ಕಾರಕ್ಕೆ ಆಗಿರುವುದರಿಂದ ನಮ್ಮ ಈ ಶಾಸಕರು ಯಾರು ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಹೋಗಿ ಅಲ್ಲಿ ಅಂಗಲಾಚಿ ಪೊಲೀಸರಿಗೆ ಅವರ ಹತ್ರ ಅವರಿಗೊಂದು ಧಮಕಿ ಹಾಕಿಯೋ ಅಥವಾ ಇವರು ಒಂದಷ್ಟು ಡೈಲಾಗ್ಗಳನ್ನು ಹೇಳಿ ಬೇಕಿದ್ರೆ ನನ್ನನ್ನು ಜೈಲಿಗೆ ಹಾಕಿ, ಅರೆ ನೀವೇ ಸರ್ಕಾರ ಸ್ವಾಮಿ, ನಿಮ್ಮದೇ ಸರ್ಕಾರ ಇರುವಂಥದ್ದು. ನಮ್ಮನ್ನೆಲ್ಲ ಏನೋ ಸಣ್ಣ ಪುಟ್ಟ ಕೇಸಿಗೆ ಎತ್ಕೊಂಡು ಹಾಕಿ ಶಾಸಕರು ಅಂತ ನೋಡೋದಿಲ್ಲ, ಏನು ಅಂತ ನೋಡೋದಿಲ್ಲ, ಸೀದಾ ಅರೆಸ್ಟ್ ಮಾಡ್ತೀರಿ. ಸರಿ ಆಯಿತು, ನಿಮ್ಮ ದೌರ್ಜನ್ಯಕ್ಕೆ ಓಕೆ. ಆದರೆ ನಿಮ್ಮದೇ ಸರ್ಕಾರ ಇಂಥ ಸಂದರ್ಭದಲ್ಲಿ
ಒಂದು ನಿಮ್ಮ ಗೃಹ ಮಂತ್ರಿಗೆ ಫೋನ್ ಹಾಕೋದಪ್ಪ, ಹೀಗೆ ವಿಷಯ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ, ಇದನ್ನು ನೀವು ನಿಮ್ಮ ಕೈಯಲ್ಲಿ ಇವಾಗ ಶಕ್ತಿ ಇದೆ, ಆ ದಂಡವನ್ನು ಪ್ರಯೋಗ ಮಾಡಬೇಕು, ಯಾಕೆ ಹೇಳಬಾರ್ದು? ಇದೇ ಅಲ್ಲ ಸರಿಯಾದ ಒಂದು ಆಡಳಿತವನ್ನು ಕೈಗೆ ತೆಗೆದುಕೊಳ್ಳುವಂತ ಸಮಯ. ಇಲ್ಲದಿದ್ದರೆ ಜನರ ಭಾವನೆ ಏನಾಗುತ್ತೆ? ಓ ಇಟ್ಸ್ ಟೇಕನ್ ಫಾರ್ ಗ್ರಾಂಟೆಡ್ ಫಾರ್ ಹಿಂದೂಸ್, ಹಿಂದೂಗಳ ಆಚರಣೆ ಏನು ಬೇಕಾದ್ರೆ ಆಗಿರ್ಲಿ, ಹೇಗೆ ಬೇಕಾದ್ರೆ ನಡೆದುಕೊಂಡ್ರೆ ಆಗುತ್ತೆ. ಆದರೆ ಇದೇ ಏನಾದ್ರೂ ವಿಚಾರ ಇನ್ನೊಂದು ಕಡೆಯಿಂದ ಬಂದಿದ್ದಿದ್ರೆ ಇಷ್ಟುಕ್ತಿಗೆ ಪ್ರಕ್ಷುಬ್ಧ ವಾತಾವರಣ ಟಿವಿನಲ್ಲಿ, ನ್ಯಾಷನಲ್ ನ್ಯೂಸ್ಗಳಲ್ಲಿ ಕೂಡ ಚಾನೆಲ್ಗಳೆಲ್ಲ ಬರ್ತಾ ಇರ್ತಿತ್ತು, ಅವರ ಆಚರಣೆಗೆ ಬಾಧ್ಯತೆ ಮಾಡಿದ ಹೀಗೆಲ್ಲ ಬರ್ತಾ ಇರ್ತಿತ್ತು. ಆದರೆ ಹಿಂದೂಗಳ ಆಚರಣೆಗಳು ಮತ್ತೆ ಆ ಕೋಳಿ ಅಂಕ ಆಡಿಸುವವರು ಅಂಥವರು ಕೂಡ ಏನು ಮೇಲ್ವರ್ಗ ಅಂಥವ್ರು ಏನಲ್ಲ, ಅತ್ಯಂತ ರೈತಾಪಿ ವರ್ಗದವರು ಬರ್ತಾರೆ. ಅವರ ಒಂದು ಆಚರಣೆ ಅದು 800 ವರ್ಷಗಳ ಹಿಂದೆದು ಸ್ವಾಮಿ. ಇದರಿಂದ ಯಾವ ಮಾನವನಿಗೂ ಕೂಡ ಚ್ಯುತಿ ಆಗುವುದಿಲ್ಲ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಯಾಕೆ ನೀವು ನಿಮ್ಮ ಅಧಿಕಾರವನ್ನು ಇಲ್ಲಿ ಚಲಾಯಿಸಬೇಕಿತ್ತು? ಸುಮ್ಮನೆ ಮಾಧ್ಯಮದ ಎದುರಿಗೆ ನಾವು ಹೀರೋ ಆಗುವುದಕ್ಕೋಸ್ಕರ ನಮ್ಮ ಇವರು UT ಖಾದರ್ ಅವರು ಹೇಳಿದ್ರಲ್ಲ, ಟಿವಿನಲ್ಲಿ ಬರ್ಲಿಕ್ಕೋಸ್ಕರ ನೀವು ಡೈಲಾಗ್ ಎಲ್ಲ ಹೇಳಲಿಕ್ಕೆ ಬಯಸ್ತೀರಾ ಅಂತ. ಹಾಗೇನೆ ಅಶೋಕ್ ಕುಮಾರ್ ರೈ ಅವರು ಟಿವಿನಲ್ಲಿ ಬರಲಿ, ನಿಮ್ಮ ಒಟ್ಟಿಗೆ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ಮಾಡುವುದಾ? ನಿಜವಾದ ಕೆಲಸ ಏನು? ಗೃಹ ಮಂತ್ರಿಗಳಿಗೆ ಫೋನ್ ಹಾಕಿ ಇವತ್ತಾದ್ರು ಈ ರೀತಿಯನ್ನೇ ಕಾನೂನನ್ನು ನಿಜವಾದ ಜನಪರವಾಗಿರತಕ್ಕಂತಹ ಪ್ರಜಾಪ್ರಭುತ್ವದ ಯುಕ್ತವಾಗಿರತಕ್ಕಂಥ ಸರ್ಕಾರ ಕೊಟ್ಟಿದ್ದಲ್ಲ ನಿಮಗೆ ಅಧಿಕಾರ, ಅವರ ಕೈಗೆ ತೆಗೆದುಕೊಳ್ಳಿ ಮತ್ತು ಸರಿಯಾದ ನಿಮ್ಮ ಆ ಒಂದು ದಂಡವನ್ನು ಉಪಯೋಗಿಸಿ ಸುಸೂತ್ರವಾಗಿ ನಡೆಯಲಿಕ್ಕೆ ಮಾಡಿಕೊಡಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಆಗುವುದಿಲ್ಲ. ನಿಮ್ಮ ಸರ್ಕಾರ ಬಂದಾಗ ಹಿಂಗಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ನೀವೇ ಆಲೋಚನೆ ಮಾಡಬೇಕಲ್ಲ. ಅಲ್ಲ, ಅಶೋಕ್ ಕುಮಾರ್ ರೈ ಅವರು ಹೇಳಿರೋ ಪ್ರಕಾರ ಬಿಜೆಪಿ ಈ ವಿಚಾರದಲ್ಲಿ ರಾಜಕೀಯ ಮಾಡಿತಾ ಅಂತ ನಂಗೂ ಕೂಡ ಅನಿಸ್ತದೆ. ಯಾಕಂತ ಹೇಳಿದ್ರೆ ತಾವು ಹೇಳೋ ಪ್ರಕಾರ ನಾವು ಧರ್ಮವನ್ನು, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಪ್ರತಿಭಟನೆಯೂ ಮಾಡ್ತೇವೆ, ರಾಜಕೀಯವೂ ಮಾಡ್ತೇವೆ, ಯಾವ ಸ್ತರಕ್ಕೂ ಕೂಡ ಹೋಗ್ತೇವೆ. ಅದಕ್ಕೇನು ಬೇರೆ ಏನೋ ವಿಚಾರ ಬೇಡ. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸಬೇಕು, ನಮ್ಮ ಜನರ ಆಸ್ತಿಯನ್ನು ಉಳಿಸಬೇಕು, ಯಾವ ಮಟ್ಟಕ್ಕೆ ಕೂಡ ಹೋಗ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಅದಕ್ಕೋಸ್ಕರ ನೀವು ರಾಜಕೀಯ ಮಾಡ್ತೀರಾ, ಹಾಗೆ ಮಾಡ್ತೀರಾ, ಹೀಗೆ ಮಾಡ್ತೀರಾ, ಏನು ಬೇಡ. ಖಂಡಿತ ಏನೇನು ಮಾರ್ಗಗಳಿವೆ ಎಲ್ಲಾ ಮಾರ್ಗಗಳು ಮಾಡೇ ಮಾಡ್ತೀವಿ. ಕ್ಷೇತ್ರಕ್ಕೆ ಅಶೋಕ್ ಕುಮಾರ್ ರೈ ಅವರು ಭೇಟಿಯಾದ ಬಳಿಕ ಮರುದಿವಸ ಬಿಜೆಪಿ ಅಲ್ಲಿಗೆ ಪ್ರದೇಶಕ್ಕೆ ಬರುತ್ತೆ. ಬಿಜೆಪಿ ಆ ಪ್ರದೇಶಕ್ಕೆ ಬಂದ ಬಳಿಕ ಪ್ರದೇಶದ ಸಮಸ್ಯೆ ಬಗ್ಗೆ ಮಾತಾಡೋದನ್ನ ಬಿಟ್ಟು ಇದು ರಾಜ್ಯ ಸರ್ಕಾರದ ಹುನ್ನಾರ, ಪೊಲೀಸರ ಮೂಲಕ ಧಾರ್ಮಿಕ ಭಾವನೆ ಜನತೆಗೆ ಬೇಕಾಗಿರೋ ನೋಡಿ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನುವಂಥದ್ದಕ್ಕೆ ಅಶೋಕ್ ಕುಮಾರ್ ರೈ ಅವರು ಬರ್ತಾರೆ. ಅವರದೇ ಸರ್ಕಾರ ಇದೆ. ನಮ್ಮ ಭಾಗದಿಂದ ಸ್ಪೀಕರ್ ಅವರು ಕೂಡ ಅಂತ ಒಂದು ಪ್ರಭಾವಿ ವ್ಯಕ್ತಿಗಳೆಲ್ಲ ಇದ್ದಾರೆ. ಅವರದೇ ಸರ್ಕಾರ. ಒಂದು ಫೋನ್ ಹಾಕಿದಾರ ಪರಮೇಶ್ವರ್ ಅವರಿಗೆ, ಹೀಗೆ ನಿಮ್ಮ ಇಲಾಖೆ ಆಗ್ತಾ ಇಲ್ಲ, ಯಾಕೆ ಅಷ್ಟು ತಾಕತ್ತಿಲ್ವಾ ನಮ್ಮ ಶಾಸಕರಿಗೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಸುಲಭದ ಆದದ್ದಕ್ಕೂ ಕಡ್ಡಿಯಿಂದ ಹೋಗುವುದು, ಒಂದು ಪರಮೇಶ್ವರ್ ಒಂದು ಆರ್ಡರ್ ಅಥವಾ ಏನು ಪಾಸ್ ಮಾಡಿದ್ರೆ ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು, ಇದು ವಿಚಾರ ಅಂತ ಹೇಳಿದಾಗ ಪೊಲೀಸ್ ಇಲಾಖೆಯವರು ಖಂಡಿತ ಕೇಳಲೇಬೇಕು ರೀ. ನಾವು ಕೇಳೋದಿಲ್ಲ ಅಂತ ಹೇಳಿ ನೋಡೋಣ. ಓಕೆ, ದಿನೇಶ್ ಅವರೇ, ಬರೀ ನಾಟಕಕ್ಕೋಸ್ಕರವಾಗಿ ಮಾತ್ರ ಈ ಅಶೋಕ್ ಕುಮಾರ್ ರೈ ಅವರು ರಾಜಕೀಯವನ್ನು ಇಲ್ಲಿ ಮಾಡಿರುವಂಥದ್ದು. ಈಗ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಅದು MLA ಆಗಲಿ, MP ಆಗಲಿ, ಸಚಿವರಾಗಲಿ, ಯಾರು ಕೂಡ ಆಗಲಿ ಕಾನೂನಿಗೆ ತಲೆ ಬಾಗ್ಲೇಬೇಕು. ಇವತ್ತು ಶಾಸಕರಿಗೆ ಗೊತ್ತಿದೆ ತನ್ನ ಮೇಲೆ ಕೇಸ್ ಆಗ್ತದೆ ಅಂತ ಹೇಳಿ ಗೊತ್ತಿದ್ರು ಕೂಡ ಅವರು ಜನರ ಪರವಾಗಿ ನಿಂತಿದ್ದಾರೆ, ಕೇಸನ್ನು ಮೈ ಮೇಲೆಗೆ ಎಳ್ಕೊಂಡಿದ್ದಾರೆ. ಇದು ವಾಸ್ತವ್ಯ. ಇವತ್ತು ನಾನು ಹೇಳುವಂಥದ್ದು, ಈ ಒಂದು ದಿನ ಆದ್ರೂ ಕೂಡ, ನಾವು 5 ದಿನ ಬಿಡಿ, ಒಂದು ದಿನ ಆದ್ರೂ ಕೂಡ ಅಲ್ಲಿ ಕೋಳಿ ಅಂಕ ನಡಿಬೇಕೆಂಬ ಒಂದು ನಮ್ಮ ಕಾಂಗ್ರೆಸ್ ಶಾಸಕರ ಒಂದು ತಾಕತ್ತು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ಅಶೋಕ್ ರೈ ಅವರು 5 ದಿನವನ್ನು ಒಂದು ದಿನ ಗೆಲ್ಲಿಸಬೇಕು ಅನ್ನುವಂತ ಹುನ್ನಾರ ಅನ್ನೋದು ಕೂಡ ಹೇಳ್ಬೋದಲ್ವಾ? ಯಾಕೆ ಒಂದು ದಿನ ಆದ್ರೂ ಕೂಡ ನೋಡಿ, ಒಂದು ನಿಮಿಷ, ಒಂದು ದಿನ ಆದ್ರೂ ಕೂಡ 8ನೇಯ ಬಂಟ ಅಶೋಕ್ ರೈ ಅಲ್ಲಿಯ ಶಾಸಕರು ಜನರ ಪರವಾಗಿ ಹೋಗಿ ಎದುರು ನಿಂತು, ಮುಂದೆ ನಿಂತು ಒಂದು ದಿನ ಪೂರ್ತಿಯಾಗಿ ಅಲ್ಲಿ ಮೈ ಮೇಲೆ ಕೇಸನ್ನು ಹಾಕಿಕೊಂಡು ಒಂದು ದಿನ ಪೂರ್ತಿಯಾಗಿ ಅಲ್ಲಿ ಕೋಳಿ ಅಂಕ ನಡೆಸಿದ್ದಾರೆ. ಕೇಸ್ ಆಗಿದೆ, ಮತ್ತೊಂದಾಗಿದೆ, ಇನ್ನೊಂದಾಗಿದೆ, ಆಗಿದೆ, ಮುಗ್ದಿದೆ, ಅದು ಪ್ರಚಾರ, ಇದು ಟಿವಿಯಲ್ಲಿ ಬಂತು, ಕೇಸ್. ಇವತ್ತು ಮರುದಿನ ಹೋಗಿ ಬಿಜೆಪಿ ಅವರು ಏನು ಕಿಸಿದ್ದಾರೆ, ಅಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಕೋಳಿ ಅಂಕ ನಡೆಸಿದಾರ?
ಅವರು ಕೂಡ ದಮ್ಮಿದ್ರೆ ಅವರು ಸಂಜೆ ತನಕ ಕೇಸ್ ಹಾಕಿಸ್ಕೊಂಡು ಸಂಜೆ ತನಕ ಅಲ್ಲಿ ಕೋಳಿ ಅಂಕ ಮಾಡಿಸ್ಬೇಕಿತ್ತು, ಮಾಡಿಸಿದಾರ? ಯಾರು ಬಲಿಪಶು ಮಾಡಿದ್ರು ಎಲ್ಲರನ್ನು ಅವರಲ್ಲಿ ಕೊಂಡು 20 ಜನರನ್ನು ಅರೆಸ್ಟ್ ಮಾಡಿದ್ರಲ್ಲ, ನಮ್ಮ ಕಾರ್ಯಕರ್ತರನ್ನು, ನಮ್ಮ ಮುಖಂಡರನ್ನು 20 ಜನರನ್ನು ಅರೆಸ್ಟ್ ಮಾಡಿದ್ರಲ್ಲ ಸ್ವಾಮಿ, ಯಾರು ಮಾಡಿದ್ದು? ಜಿಲ್ಲಾಡಳಿತ ಅಶೋಕ್ ಕುಮಾರ್ ರೈ ಅವರು ನಿನ್ನೆ ಅವರ ಮೇಲೆ ಕೇಸ್ ಹಾಕಿದ ಮೇಲೆ ಫೋನ್ ಮಾಡಿದ್ರ? ಗೃಹ ಇಲಾಖೆ ಕೈಯಲ್ಲಿ ಮಾತಾಡಿ. ನಿನ್ನೆ ಅವರು ಮೊದಲನೇ ದಿನ ಅವರು ಹೋಗಿ ಸಂಜೆ ತನಕ ಕೋಳಿ ಅಂಕ ಮಾಡಿದ್ರು, ನಮ್ಮ 8ನೇ ಬಂಟ ಶಾಸಕ ಅಶೋಕ್ ರೈ ಅವರು. ನೀವು ಹೋಗಿ ಬರೀ ಶೋ ಮಾಡಿ ಕೇಸ್ ಹಾಕಿಸಿಕೊಂಡು ಬಂದದ್ದು ಒಂದು. ಎರಡನೇದು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇನ್ನು 6-7 ಕ್ಷೇತ್ರ ಉಂಟು. ಒಂದು ಕ್ಷೇತ್ರ ಮುಗಿಯಿತು ಬಿಡಿ, ಇನ್ನು 7 ಕ್ಷೇತ್ರದ 6 MLAಗಳು ನೀವು ಇದ್ದೀರಿ. ನಿಮಗೆ ದಮ್ಮು ತಾಕತ್ ಇದ್ರೆ ಇನ್ನು ಇಲ್ಲಿ ನಮ್ಮ ಮಂಗಳೂರಲ್ಲಿ, ಉಳ್ಳಾಲದಲ್ಲಿ ಎಲ್ಲ ಕಡೆ ಕೋಳಿ ಅಂಕ ದೇವಸ್ಥಾನದಲ್ಲಿ ಜಾತ್ರೆಗೆ ಕೋಳಿ ಅಂಕ ಮಾಡ್ಲೇಬೇಕು. ನೋಡಿ, ನೀವು ಮುಂದೆ ನಿಂತು ಕೋಳಿ ಅಂಕ ಮಾಡಿಸಿ. ಧೈರ್ಯ ಇದ್ರೆ ಸರ್ಕಾರ ಇರುವುದು ನಿಮ್ದು ಸ್ವಾಮಿ, 140 ಶಾಸಕರು ನೀವೊಂದು ನಮ್ಮ ಮೇಲೆ ಕೇಸು ಎಲ್ಲ ದೌರ್ಜನ್ಯ ಎಲ್ಲವೂ ಮಾಡ್ತೀರಿ, ಗೊತ್ತಾಯ್ತಲ್ಲ? ನಿಮಗೆ ನಿಮ್ಮ ಸರ್ಕಾರ ಇದೆ, ನಿಮ್ಮ ಆಡಳಿತ ಇದೆ, ಮಾಡ್ಬೇಕಾಗಿದ್ದು ನಾವು. ನಿಮ್ಗೆ ಆಗೋದಿಲ್ಲ ಬಿಟ್ಟು ಹೋಗಿ, ಅಧಿಕಾರವನ್ನು ಬಿಟ್ಟು ಹೋಗಿ, ನಾವು ಬರ್ತೀವಿ, ನಾವು ಮಾಡ್ತೀವಿ. ಅದೇ ಕಾನೂನು ನಿಮ್ಮ ಮಾತನ್ನು